ಕ್ಯಾಥೋಲಿಕ್ ಸಭಾ ಮಂಗಳೂರು ದಕ್ಷಿಣ ವಲಯ ವತಿಯಿಂದ 10 ಚರ್ಚ್ ವ್ಯಾಪ್ತಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ಪಡಿತರ ಕಿಟ್ ವಿತರಣಾ ಕಾರ್ಯಕ್ರಮವು ಪಾನೀರ್ ಚರ್ಚ್ನ ಧರ್ಮಗುರು ರೆವರೆಂಡ್ ಫಾದರ್ ಡೆನಿಸ್ ವಾರಿಸ್ ಪಡಿತರ ಕಿಟ್ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ನಂತರ ಮಾತನಾಡಿದ ಅವರು, ಕೊರೋನಾ 2ನೇ ಅಲೆಯ ಲಾಕ್ಡೌನ್ನಿಂದ ಸಾಮಾನ್ಯ ಜನರ ಬದುಕು ಅತ್ಯಂತ ಕಷ್ಟದಲ್ಲಿದ್ದು, ಇಂತಹ ಸಂದರ್ಭದಲ್ಲಿ ಅರ್ಹರನ್ನು ಗುರುತಿಸಿ ಪಡಿತರ ಕಿಟ್ ವಿತರಿಸಿ ಊರುಗೋಲಾಗುವ ಪ್ರಯತ್ನ ನಡೆಸಲಾಗಿದೆ ಎಂದು ಹೇಳಿದರು. ಕ್ಯಾಥಲಿಕ್ ಸಭಾ ದಕ್ಷಿಣ ವಲಯ ಅದರಲ್ಲೂ ಒಂದಾಳ್ತನ ಅಧ್ಯಕ್ಷರಾಗಿರುವಂತಹ ಅರವಿಂದ್ ಡಿಸೋಜರ್ ಅವರು ಬಹಳ ಮುತುವರ್ಜಿ ವಹಿಸಿ ಕಳೆದ ಕೆಲವು ದಿವಸಗಳಿಂದ ಅನೇಕ ಸಲ ಸಂಭಾಷಣೆ ಆಯಿತು, ಫೋನ್ ಆಯಿತು, ಅಲ್ಲಿ ತುಂಬ ನಾವು ನೋಡ್ತಾ ಇದ್ದೇವೆ, ವಾಯ್ಸ್ ಮೆಸೇಜ್, ಅದು ಮೆಸೇಜ್, ಇದು ಮೆಸೇಜ್. ನೀವು ಅನೇಕರು ತುಂಬ ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ, ಹುಮ್ಮನಸ್ಸಿನಿಂದ ಈ ಒಂದು ಒಳ್ಳೆಯ ಕಾರ್ಯದಲ್ಲಿ ಪಾತ್ರರಾಗಿದ್ದೀರಿ ಅಂತ ನಾನು ಪ್ರತಿ ದಿವಸ ವಾಟ್ಸಪ್ ಮೆಸೇಜ್ಗಳನ್ನು ಫಾಲೋ ಮಾಡ್ತಾ ಇದ್ದೆ. ಹಾಗೂ ನಿಮಗೋಸ್ಕರ ಒಳ್ಳೆಯ ಕೆಲಸಕ್ಕೋಸ್ಕರ ಬೇಡ್ತಾ ಇದ್ದೆ. ಜಾತಿ ಮತವಿಲ್ಲದೆ ಕ್ರೈಸ್ತರಾಗ್ಬೋದು, ಹಿಂದೂಗಳು, ಮುಸ್ಲಿಮರು, ಈ ರೋಗಕ್ಕೆ ಅದೆಲ್ಲ ಜಾತಿ ಮತ ಇಲ್ಲ. ಸಹಾಯ ಮಾಡೋದಕ್ಕೂ ಜಾತಿ ಮತವಿಲ್ಲ. ಎಲ್ಲರೂ ನಾವೆಲ್ಲ ಅಣ್ಣ ತಮ್ಮಂದಿರೊಂದೇ ಸಮಾಜ ಜೀವಿಸುವಂಥವರು. ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಅನೇಕ ದಾನಿಗಳಲ್ಲಿ ಮುಸ್ಲಿಮರು ಇದ್ದಾರೆ, ಹಿಂದೂಗಳು ಇದ್ದಾರೆ, ಕ್ರೈಸ್ತರು ಇದ್ದಾರೆ. ಧರ್ಮ ಬಗ್ಗೆ ಈ ಸಂದರ್ಭದಲ್ಲಿ ಮಂಗಳೂರು ದಕ್ಷಿಣ ವಲಯದ ಪ್ರಧಾನ ಧರ್ಮಗುರು ಫಾದರ್ ಸಿಪ್ರಿಯನ್ ಪಿಂಟೋ, ಕ್ಯಾಥೋಲಿಕ್ ಸಭಾ ಮಂಗಳೂರು ದಕ್ಷಿಣ ವಲಯದ ಅಧ್ಯಕ್ಷ ಆಲ್ವಿನ್ ಡಿಸೋಸಾ, ಕ್ಯಾಥೋಲಿಕ್ ಸಭಾ ದಕ್ಷಿಣ ವಲಯ ಉಪಾಧ್ಯಕ್ಷ ಮೆಲ್ವಿನ್ ಡಿಸೋಸಾ, ಕೋಶಾಧಿಕಾರಿ ರೋಷನ್ ಡಿಸೋಸಾ, ಪಾನೀರ್ ಚರ್ಚ್ನ ಪಾಲನಾ ಮಂಡಳಿಯ ಕಾರ್ಯದರ್ಶಿ ಗ್ರೇಟಾ ಫೆಲಿಕ್ಸ್ ಡಿಸೋಸಾ, ಫ್ಲೆವಿ ಡಿಸೋಸಾ, ವೀರಾ ಡಿಸೋಸಾ, ಕಾರ್ಯದರ್ಶಿ ಲವಿನಾ ಗ್ರೇಟಾ ಮತ್ತಿತರರು ಉಪಸ್ಥಿತರಿದ್ದರು.